ತೊಕ್ಕೊಡುಪೇಂಟದ ಉಡಲ ಭಾಗಡು ಉಪ್ಪುನ ಸನ್ಸಿಟಿ ಕಟ್ಟಣಡು ಪೊಸತಾದು ಸುರುಮಂತಿನ ಶಾಜ್ ಸೈಕಲ್ ಜೋಕ್ರನ ಆಟಿಕೆ ಮಳಿಗೆದ ಉದಿಪನ ಲೇಸು ಗುರುವಾರ ಗಣ್ಯನ ಸೇರಿಗೆ ನಡೆಕಂಡು ಕೋಡಿ ಮಾಲಕತ್ವದ ಶಾಜ್ ಸೈಕಲ್ ಮಳಿಗೆಡು ಜೋಕ್ಲೆನ ಬಗೆ ಬಗೆತ ಮಾದರಿದ ಸೈಕಲ್ ತೊಟ್ಟಿಲು ಅತ್ತಂದೆ ನಮೂನೆ ನಮೂನೆದ ಗೊಬ್ಬುನ ಸಲಕರಣೆಲು ಮಾರಾಟಗದಿದ್ದರು. ತೊಕ್ಕೋಡು ಸ್ಮಾರ್ಟ್ ಸಿಟಿ ಟ್ರೇಡ್ ಅಸೋಸಿಯೇಷನ್ದ ಅಧ್ಯಕ್ಷರು ನಾಸಿರ್ ಸಾಮಾನಿಗೆ ಬೊಕ್ಕ ಕಾರ್ಯದರ್ಶಿ ಇಬ್ರಾಹಿಂ ಲಿಮ್ರಾ ಪಾತ್ರರೊಂದು ಓವಿ ಉದ್ಯಮ ಯಶಸ್ಸು ಆವಡಾದ ಗ್ರಾಹಕರನ್ನ ಪ್ರೋತ್ಸಾಹ ಅಗತ್ಯ. ಮೊಯ್ದಿನ್ ಕೋಡಿ ಮಾಲಕತ್ವದ ಈ ಆಟಿಕೆದ ಅಂಗಡಿ ಎಡ್ಡೆ ಪುಗರ್ತೆ ಪಡೆವಡ ಪಣದ ಹಾರೈಕೆ ಮಾಡ್ತಾರೆ. ಜನನಿಬಿಡ ಪ್ರದೇಶವಾಗಿರತಕ್ಕಂಥ ತೊಕ್ಕೋಟ್ನಲ್ಲಿ 2 ಕಟ್ಟಡಗಳಿವೆ, ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್. ಬಹುಶಃ ನಮ್ಮ ಹಿಂದೂಸ್ತಾನ್ ಭಾವ ಬಿಲ್ಡರ್ನ ಮಾಲಕರಾಗಿರ್ತಕ್ಕಂತಹ ಭಾವ ಅವರು ಈ ಒಂದು ಪ್ರದೇಶದಲ್ಲಿ 2 ಬೃಹತ್ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಇದರಲ್ಲಿ ಅವರ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂತಹ ಕುಂಜಿಚ್ಚನವರು ಇವತ್ತು ಈ ಪ್ರದೇಶದಲ್ಲಿ ಒಂದು ಸಾಜ್ ಸೈಕಲ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಅವರದ್ದು ಇದೀಗ 2 ಮಳಿಗೆಗಳ ಈಗಾಗಲೇ ಇದ್ದು ಇದೀಗ 3ನೇ ಮಳಿಗೆಯನ್ನು ಇವತ್ತು ಉದ್ಘಾಟನೆ ಆಗಿದೆ. ಬಹುಶಃ ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಅತ್ಯಧಿಕ ಉಪಯುಕ್ತವಾಗಿರ್ತಕ್ಕಂತಹ ಮಕ್ಕಳಿಗೆ ಅದೇ ರೀತಿ ಮಕ್ಕಳಿಗೆಲ್ಲ ಸಿಗುವಂತಹ ಸೈಕಲ್ನ ಒಂದು ಸಂಸ್ಥೆಯನ್ನು ಇವತ್ತು ಆರಂಭಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇಂಥ ಅನೇಕ ಸಂಸ್ಥೆಯನ್ನು ತೆರೆಯಲು ಅಲ್ಲಾಹನು ಆರೋಗ್ಯ ಮತ್ತು ಆಯುಷ್ಯನ ದೀರ್ಘಾಯುಷ್ಯವನ್ನು ಕರುಣಿಸಲಿ ಎಂದಲ್ಲಿ ಪ್ರಾರ್ಥಿಸ್ತಾರೆ. ಉದ್ಘಾಟನೆಗೊಂಡಂತಹ ಸಾಜ್ ಸೈಕಲ್ ಸ್ಮಾರ್ಟ್ ಪ್ಲಾನೆಟ್ ತೊಕ್ಕೋಟ್ನ ಮುಖ್ಯ ಕೇಂದ್ರ ಜಾಗದಲ್ಲಿ ಶುಭಾರಂಭಗೊಂಡಿದೆ. ಇಲ್ಲಿ ಮಕ್ಕಳ ಆಟಿಕೆಗೆ ಬೇಕಾದಂಥ ವಿವಿಧ ಬಗೆಯ ಸೈಕಲ್ಗಳ ಜೊತೆಗೆ ತೊಟ್ಟಿಲುಗಳು, ಅದೇ ರೀತಿ ಇನ್ನಿತರ ಮಕ್ಕಳ ವಸ್ತುಗಳು ಬಹಳ ಮಿತ ದರದಲ್ಲಿ ಅತ್ಯುತ್ತಮವಾದ
ಕ್ವಾಲಿಟಿ ಐಟಮ್ಸ್ಗಳು ಇಲ್ಲಿ ದೊರೆಯುತ್ತದೆ. ಅದೇ ರೀತಿ ಈ ಒಂದು ಮಳಿಗೆಯು ತೊಕ್ಕೋಡು ಜಂಕ್ಷನ್ನ ಕೇಂದ್ರ ಭಾಗದಲ್ಲಿ ಇರುವುದರಿಂದ ಗ್ರಾಹಕರಿಗೂ ಬಹಳ ಅನುಕೂಲವಾದಂತಹ ಒಂದು ಕೇಂದ್ರ ಸ್ಥಳದಲ್ಲಿ ಸ್ಥಾಪನೆಯಾಗಿರುತ್ತದೆ. ಆದ್ದರಿಂದ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗವನ್ನು ಪಡೆಯುವುದರ ಜೊತೆಗೆ ಗ್ರಾಹಕರ ಸಂಪೂರ್ಣ ಸಹಕಾರವನ್ನು ಇಲ್ಲಿನ ಮಾಲಕರಾದಂಥ ಮೊಯ್ದೀನ್ ಕುಂಜಿಯವರು ಅಪೇಕ್ಷಿಸ್ತಾ ಇದ್ದಾರೆ. ದೇವರವರಿಗೆ ವ್ಯಾಪಾರದಲ್ಲಿ ವೃದ್ಧಿಯನ್ನು ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ. ಸ್ಮಾರ್ಟ್ ಸಿಟಿ ಟ್ರೇಡ್ ಅಸೋಸಿಯೇಷನ್ದ ಸಲಹೆಗಾರರು ಆನಂದ ಶೆಟ್ಟರು ಪೊಸಕರೊಳೊಟ್ಟಿಗೆ ಪಾತ್ರರೊಂದು ಎಡ್ಡೆ ಮದಿಪ್ ಕೊರಿಯರು. ತೊಕ್ಕೊಟ್ಟಿನ ಹೃದಯ ಭಾಗದಲ್ಲಿರುವ ಸನ್ಸಿಟ್ ಕಟ್ಟಡದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಮೊಯ್ದೀನಾಕ, ನಾವೆಲ್ಲರೂ ಪ್ರೀತಿಯಿಂದ ಉಂಜಾಕ ಅಂತ ಕರೀತೇವೆ, ಅವರು ಇವತ್ತು ಭಾಳ ಒಂದು ಅಗತ್ಯವಾದಂಥ ಸೈಕಲ್ ಉದ್ಯಮ ಸಾಜ್ ಸೈಕಲ್ಸ್ ಎಂಬ ಹೆಸರಿನಲ್ಲಿ ಸೈಕಲ್ ಉದ್ಯಮವನ್ನು ಆರಂಭಿಸಿದ್ದಾರೆ. ಅದರೊಟ್ಟಿಗೆ ಈ ಅಂಗಡಿಯಲ್ಲೇ ಮಕ್ಕಳ ಆಟಿಕೆ ವಸ್ತುಗಳು, ಸಣ್ಣ ಮಕ್ಕಳಿಗೆ ಬೇಕಾದಂಥ ತೊಟ್ಟಿಲು ಇತ್ಯಾದಿ ಹಲವು ಸಲಕರಣೆಗಳು ಇವೆ. ಈಗಾಗಲೇ ಮೊಯ್ದೀನಾಕನವರು ಬಿಗ್ ಬಜಾರ್ ಅಂಗಡಿಯನ್ನು ಸ್ಮಾರ್ಟ್ ಸಿಟಿ ಕಟ್ಟಡದಲ್ಲಿ ಹೊಂದಿದ್ದು, ಹಾಗೆ ಸ್ಮಾರ್ಟ್ ಪ್ಲಾನೆಟ್ನಲ್ಲಿ ಸಾಜ್ ಜ್ಯುವೆಲ್ಲರ್ಸ್ ಕಟ್ಟಡವನ್ನು ಹೊಂದಿದ್ದು, ನಮ್ಮೊಟ್ಟಿಗೆ ಭಾಳಷ್ಟು ಆತ್ಮೀಯವಾಗಿ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಭಾಳ ಮೃದು ಸ್ವಭಾವದವರು. ಅವರೊಂದು ಜೋರು ಯಾರಲ್ಲಿ ಮಾತಾಡಿದ್ದನ್ನು ನಾವು ಕೇಳಲಿಲ್ಲ. ಉತ್ತಮ ಕಸ್ಟಮರ್, ನಮ್ಮ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಸಾಮರಸ್ಯದಿಂದ ಇರುವವರು. ಅವರ ಈ ಉದ್ಯಮ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು, ಹಾಗೆ ಸಾರ್ವಜನಿಕರು ಎಲ್ಲರೂ ಮಂಗಳೂರಿಗೆ ಹೋಗುವುದನ್ನು ಬಿಟ್ಟು ಇಲ್ಲಿಯ ಈ ಸ್ಥಳದಿಂದ ಸೈಕಲ್ ಅಥವಾ ಇತ್ಯಾದಿ ಸಲಕರಣೆ ಖರೀದಿಸುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರವಿ ಒಮೆಗಾ ಟೈಲರ್, ಟಿಎಸ್ ಲಾಂಡ್ರಿದ ತೀರ್ಥಪ್ರಸಾದ್ ಕೈರಂಗಳ, ಪ್ಲಾಂಟ್ ಮೆಡಿಕಲ್ದ ಹಾರೂನ್, ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಶಾಖಾ ವ್ಯವಸ್ಥಾಪಕರು ಗೋಪಾಲಕೃಷ್ಣ ಶೆಟ್ಟಿ, ಶಮೀರ್ ಎಕ್ವಾಸ್ಟಾರ್, ಸನ್ಸಿಟಿ ಟ್ರೇಡ್ ಅಸೋಸಿಯೇಷನ್ದ ಪ್ರಧಾನ ಕಾರ್ಯದರ್ಶಿ ಮೊಯ್ದೀನ್ ಉಳ್ಳಾಲ್, ಸಂಚಾಲಕರು ಇಕ್ಬಾಲ್, ಸದಸ್ಯರು ಯಾಸಿನ್, ಇಮ್ರಾನ್, ಆಶಿಫ್, ತೌಫಿಕ್ ಈ ಪುರ್ತೋಟುಗೆದ್ದರು. ಮಳಿಗೆದ ಸುರುತ ಗ್ರಾಹಕರು ರೆಹಮತುಲ್ಲಾ ಇಂಬೆರೆಗ್ ಸೈಕಲ್ನ ಕೈ ಬದಲ್ಪುನದೊಟ್ಟಿಗೆ ಮಳಿಗೆಯನ್ನು ಶುಭಾರಂಭ ಮಲ್ತೆರು.